ನಮಸ್ಕಾರ ವೀಕ್ಷಕರೇ, ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಆರೋಗ್ಯವಾಣಿ ಇದು ಆರೋಗ್ಯದ ಮಾತು ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಕಣಚೂರು ಆಸ್ಪತ್ರೆಯವರು ಸಾಕಷ್ಟು ಆರೋಗ್ಯ ಸಂಬಂಧಿತ ಮಾಹಿತಿಗಳನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಥೊರಾಸಿಕ್ ಸರ್ಜನ್ ಆದಂತಹ ಡಾಕ್ಟರ್ ಚೈತ್ರ ಕೆ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಇವತ್ತು ಥೊರಾಸಿಕ್ ಸರ್ಜನ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮಗೆ ನೀಡಲಿಕ್ಕಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಎಸ್ ಡಾಕ್ಟ್ರೆ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಎಸ್, ಈ ಒಂದು ಥೊರಾಸಿಕ್ ಸರ್ಜರಿ ಅಂದರೆ ಏನು ಅನ್ನುವಂಥದ್ದು ಮೊದಲನೇದಾಗಿ ಫಸ್ಟಿಗೆ ಥೊರಾಕ್ಸ್ ಅನ್ನೋದು ಏನು ಅಂತ ನೀವು ತಿಳ್ಕೊಬೇಕಾಗಿದೆ. ಥೊರಾಕ್ಸ್ ಅಂದರೆ ಎದೆಗೂಡು. ಸೊ ಎದೆಗೂಡಿನ ಒಳಗಡೆ ಇರುವಂಥ ಅಂಗಗಳಿರುತ್ತೆ. ಅಂದರೆ ಲಂಗ್ಸ್ ಇದ್ದಾವೆ, ಈಸೋಫೇಗಸ್ ಅಥವಾ ಅನ್ನನಾಳ ಇದೆ, ಅಥವಾ ಟ್ರೆಕಿಯಾ ಅಥವಾ ವಾಯುನಾಳ, ಸೊ ಆ್ಯಂಡ್ ಮೀಡಿಯಾಸ್ಟೈನಮ್. ಈ ಎಲ್ಲ ಮಧ್ಯ ಥೊರಾಸಿಕ್ ಎದೆಗೂಡಿನ ಮಧ್ಯದಲ್ಲಿ ಇರುವ ಪೋರ್ಷನಿಗೆ ನಾವು ಮೀಡಿಯಾಸ್ಟೈನಮ್ ಅಂತೀವಿ. ಸೊ ಈ ಹಾರ್ಟ್ ಕೂಡ ಥೊರಾಕ್ಸ್ ಇದೊಂದು ಪಾರ್ಟ್. ಬಟ್ ಹಾರ್ಟ್ ಬಿಟ್ಟು ಈ ಬೇರೆ ಅಂಗಗಳನ್ನು ಆಪರೇಷನ್ ಮಾಡುವಂಥ ಯಾವ ಸ್ಪೆಷಾಲಿಟಿ ಇದೆಯೋ ಅದುವೇ ಥೊರಾಸಿಕ್ ಸರ್ಜರಿ. ಎಸ್, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪರಿಸ್ಥಿತಿಗಳಿಗೆ ಈ ಒಂದು ಚಿಕಿತ್ಸೆಯನ್ನು ನೀಡ್ಬೋದು ಅನ್ನುವಂಥದ್ದು? ಥೊರಾಸಿಕ್ ಸರ್ಜನ್ಸ್ ಬೇಸಿಕಲಿ ಎರಡು ವಿಧವಾಗಿ ಟ್ರೀಟ್ಮೆಂಟ್ ನೀಡ್ತಾರೆ. ಅಂದರೆ ಬರೀ ಟ್ರೀಟ್ಮೆಂಟ್ಗೋಸ್ಕರ ಅಲ್ಲ, ಇದು ಡಯಾಗ್ನೋಸ್ಟಿಕ್ ಕೂಡ ನಾವು ಥೊರಾಸಿಕ್ ಸರ್ಜರಿಯಲ್ಲಿ ಮಾಡ್ತೇವೆ ನಾವು. ಡಯಾಗ್ನೋಸ್ಟಿಕ್ ಆ್ಯಂಡ್ ಥೆರಪ್ಯೂಟಿಕ್ ಈ ಎರಡು ವಿಧವಾಗಿ ಥೊರಾಸಿಕ್ ಸರ್ಜನ್ಸ್ ವರ್ಕ್. ಡಯಾಗ್ನೋಸ್ಟಿಕ್ ಅಂದರೆ ವಿಶ್ಲೇಷಣಾತ್ಮಕವಾಗಿ ನಾವು ಫಸ್ಟ್ ಯಾವುದೇ ಕಾಯಿಲೆ ಕಂಡುಹಿಡಿಯಲಿಕ್ಕೆ ಬರಲಿಲ್ಲ ಅಂಥ ಕೇಸ್ಗಳನ್ನು ನಾವು ಬಯಾಪ್ಸಿ ಅಥವಾ ಥೊರಾಕೋಸ್ಕೋಪ್ ಹಾಕಿ ಅದನ್ನು ಅಲ್ಲಿಂದ ಬಯಾಪ್ಸಿ ತೆಗೆದು ಅದನ್ನು ಕಂಡುಹಿಡಿಬೋದು. ಅದು ಒಂದು. ಇನ್ನೊಂದು ಅಂತ ಹೇಳಿದ್ರೆ ಥೆರಪ್ಯೂಟಿಕ್ ಅಂದರೆ ಪೇಷಂಟಿಗೆ ಆಲ್ರೆಡಿ ಕಾಯಿಲೆ ಕಂಡುಹಿಡ್ದಾಗಿದೆ, ಅದಕ್ಕೆ ಟ್ರೀಟ್ಮೆಂಟ್ಗೋಸ್ಕರ ಸರ್ಜರಿ ಬೇಕಾಗಿದೆ. ಸೊ ಅಂಥ ಪೇಷಂಟ್ಸ್ಗಳಿಗೆ ನಾವು ಸರ್ಜರಿ ಆಫರ್ ಮಾಡ್ತೇವೆ. ಎಸ್, ಈ ಒಂದು ಥೊರಾಸಿಕ್ ಸರ್ಜರಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಧಗಳನ್ನು ಕಾಣ್ಬೋದು ಇದರಲ್ಲಿ ಅನ್ನುವಂಥದ್ದು? ಯಾವೆಲ್ಲ ಸರ್ಜರಿಗಳಿದೆ ಅನ್ನುವಂಥದ್ದು? ಈಗ ಥೊರಾಸಿಕ್ ಸರ್ಜರಿಯಲ್ಲಿ ಬೇಸಿಕಲಿ ಲಂಗ್ಸ್ ಸರ್ಜರಿ ಮಾಡ್ತೇವೆ, ಅಥವಾ ನಾ ಈಗ ಹೇಳಿದಂತೆ ಈಸೋಫೇಗಸ್ ಆ್ಯಂಡ್ ಟ್ರೆಕಿಯಾ ಇದನ್ನು ಕೂಡ ಆಪ್ರೇಟ್ ಮಾಡ್ತೇವೆ. ಒಂದು ಎಕ್ಸಾಂಪಲ್ ಆಗಿ ಲಂಗ್ಸಲ್ಲಿ ನಾವು ಕೆಲವಾರು ಸರ್ಜರೀಸ್ ಮಾಡ್ಬೋದು. ಅಂದರೆ ಲಂಗ್ಸ್ ಇದು ಒಂದು ಚಿಕ್ಕ ಪೋರ್ಷನ್ ತೆಗಿಬೋದು, ಅದಕ್ಕೆ ನಾವು ವೆಜ್ ರಿಸೆಕ್ಷನ್ ಅಂತೀವಿ. ಅಥವಾ ಲಂಗ್ಸಲ್ಲಿ 2-3 ಪಾರ್ಟ್ಸ್ ಇರ್ತವೆ, ಅದರಲ್ಲಿ ಒಂದು ಪಾರ್ಟ್ ತೆಗೆದ್ರೆ ಅದಕ್ಕೆ ಲೊಬೆಕ್ಟಮಿ ಅಂತೀವಿ. ಸೊ ವಿ ಕ್ಯಾನ್ ಡೂ ಅ ಲೊಬೆಕ್ಟಮಿ, ವಿ ಕ್ಯಾನ್ ಡೂ ಅ ವೆಜ್ ರಿಸೆಕ್ಷನ್, ಆರ್ ಎಲ್ಸ್ ವಿ ಕ್ಯಾನ್ ಆಲ್ಸೋ ಡೂ ಮೀಡಿಯಾಸ್ಟೈನಲ್ ಮಾಸ್ ಎಕ್ಸಿಷನ್ ಆರ್ ಮೀಡಿಯಾಸ್ಟೈನಲ್ ಬಯಾಪ್ಸೀಸ್. ಯಾವುದಾದ್ರು ಪೇಷಂಟ್ಗೆ ಗಡ್ಡೆ ಇದೆ, ಎದೆಗೂಡಲ್ಲಿ ಗಡ್ಡೆ ಇದೆ, ಅಥವಾ ದೇಹದ ಬೇರೆ ಅಂಗಗಳಿಗೆ ಎಲ್ಲಿಯಾರು ಕ್ಯಾನ್ಸರ್ ಇದ್ದರೆ ಅದು ಎದೆಗೂಡಿಗೆ ಸ್ಪ್ರೆಡ್ ಆಗಿದೆ ಅಂತ ಒಂದು ಡೌಟ್ ಇದ್ದರೆ ಆ್ಯಂಡ್ ಬೇರೆ ವಿಧದಲ್ಲಿ ಅದು ಡಯಾಗ್ನೋಸಿಸ್ ಸಿಕ್ಕಲಿಲ್ಲ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ನಾವು ಅಂಥ ಜಾಗಗಳಿಗೆ ಹೋಗಿ ಒಂದು ಥೊರಾಕೋಸ್ಕೋಪ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಹಾಕಿ ಅದನ್ನು ಆಪರೇಟ್ ಮಾಡ್ತೇವೆ. ಎಸ್, ಈಗಾಗಲೇ ಹೇಳಿದ್ರಿ ಎದೆಗೂಡಿಗೆ ಸ್ಪ್ರೆಡ್ ಆಗುವಂತಹ ಇದರ ಬಗ್ಗೆ ಹೇಳಿದ್ರಿ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎದೆಗೂಡಿಗೆ ಸ್ಪ್ರೆಡ್ ಆಗುವ ಚಾನ್ಸಸ್ ಇದೆಯಾ, ಹೆಚ್ಚಿನದಾಗಿದೆಯಾ, ಹೇಗೆ ಅನ್ನುವಂಥದ್ದು? ಹೆಚ್ಚಾಗಿಲ್ಲ, ಆಗಬಹುದು. ಯಾವೆಲ್ಲ ಕಾರಣದಿಂದ ಆಗ್ಬೋದು? ಯಾವುದೇ ದೇಹದ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಇದ್ದರೂ ಕೂಡ ಎದೆಗೂಡಿಗೆ ಸ್ಪ್ರೆಡ್ ಆಗ್ಬಹುದು. ಇದು ಸ್ಪ್ರೆಡ್ ಆಗದಂತೆ ಮಾಡುವಂತಹ ಏನಾದರೂ ಮುನ್ನೆಚ್ಚರಿಕಾ ಕ್ರಮ ಏನಾದರೂ ಇದೆಯಾ? ಅದಕ್ಕೆ ಮುನ್ನೆಚ್ಚರಿಕೆ ಏನಾಗೋದಿಲ್ಲ. ನಾವು ಫಸ್ಟಿಗೆ ಎಷ್ಟು ಬೇಗ ಡಿಸೀಸನ್ನು ಕಂಡುಹಿಡಿತೇವೆ ಅಷ್ಟು ಬೇಗ ಟ್ರೀಟ್ಮೆಂಟ್ ಕೊಟ್ಟರೆ ಬೇರೆ ಎಲ್ಲಿ ಕಡೆಗೂ ಸ್ಪ್ರೆಡ್ ಆಗೋದಿಲ್ಲ. ಈ ಒಂದು ಸರ್ಜರಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಟೆಕ್ನಿಕ್ಗಳಿವೆ ಅನ್ನುವಂಥದ್ದು ಸರ್ಜರಿ ಮಾಡೋದಕ್ಕೆ? ಥೊರಾಸಿಕ್ ಸರ್ಜರಿ ಅಂತ ಹೇಳೋದು ಅದನ್ನು ನಾವು 2 ವಿಧವಾಗಿ ಮಾಡ್ಬೋದು. ಒಂದು ಅಂತ ಹೇಳಿದ್ರೆ ನಮ್ಮ ಯೂಶ್ವಲ್ ಓಪನ್ ಟೆಕ್ನಿಕ್, ಅಥವಾ ಮಾಡರ್ನ್ ಅದು ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್. ಓಪನ್ ಟೆಕ್ನಿಕ್ ಅಂತ ಹೇಳಿದರೆ ನಾವು ಎದೆಗೂಡನ್ನು
ಎದೆಗೂಡ ಮೇಲೆ ಗಾಯ ಮಾಡಿ, ದೊಡ್ಡ ಗಾಯ ಮಾಡಿ ಎದೆಗೂಡನ್ನು ಬಗೆದು ಅದರ ಒಳಗಡೆ ಆಪರೇಷನ್ ನಡೆಸುವಂಥದ್ದು. ಇನ್ನೊಂದು ಟೆಕ್ನಿಕ್ ಅಂತ ಹೇಳಿದರೆ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್, ಅಥವಾ ನಾವು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಿದ್ರೆ ಕೀ ಹೋಲ್ ಸರ್ಜರಿ. ನಾವು ಎದೆಗೂಡನ್ನು ಬಗೆಯೋದಿಲ್ಲ, ಅದರಲ್ಲಿ 2-3 ಚಿಕ್ಕ ರಂಧ್ರಗಳನ್ನು ಮಾಡಿ ಅದರ ಮೂಲಕ ಕ್ಯಾಮ್ರಾ ಮತ್ತು ಇನ್ಸ್ಟ್ರೂಮೆಂಟ್ಸನ್ನು ಹಾಕಿ ಎಲ್ಲಿ ಆಪರೇಷನ್ ನಡೆಸಬೇಕಾಗಿದೆ ಅದನ್ನು ಆಪರೇಷನ್ ನಡೆಸಿ ಟ್ರೀಟ್ಮೆಂಟನ್ನು ಕೊಡುವಂಥದ್ದು. ಅದು ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್. ಸೊ ಈ 2 ರೀತಿಯಲ್ಲಿ ಥೊರಾಸಿಕ್ ಸರ್ಜರಿಯನ್ನು ಮಾಡ್ಬೋದು. ಎಸ್, ಬೇಸಿಕ್ಲಿ ಈ ಒಂದು ಸರ್ಜರಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಾಯಿಲೆಗಳಿಗೆ ಈ ಒಂದು ಸರ್ಜರಿ ಮಾಡಲಾಗುತ್ತೆ ಅನ್ನುವಂಥದ್ದು, ಯಾವೆಲ್ಲ ಕಾಯಿಲೆಗಳಿದ್ರೆ ಈ ಒಂದು ಸಮಸ್ಯೆ ಕಾಡುತ್ತೆ ಅನ್ನುವಂಥದ್ದು ಕೂಡ. ಸೊ ಮೊಟ್ಟ ಮೊದಲಿಗೆ ಏನಂತ ಹೇಳಿದ್ರೆ, ದ ಮೋಸ್ಟ್ ಸಿಂಪ್ಲೆಸ್ಟ್ ಪ್ರೊಸೀಜರ್ ಥೊರಾಸಿಕ್ ಸರ್ಜನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪಾಸಿಂಗ್ ಇಂಟರ್ಕಾಸ್ಟಲ್ ಟ್ಯೂಬ್ ಅಂತ ಹೇಳ್ತೀವಿ. ಇದು ಸಿಂಪಲ್ ಪ್ರೊಸೀಜರ್. ಈವನ್ ಒಂದು MBBS ಪಾಸ್ ಔಟ್ ಸ್ಟೂಡೆಂಟ್, ಎವ್ರಿ ಡಾಕ್ಟರ್ ಹ್ಯಾಸ್ ಟು ನೋ ದಿಸ್ ಪ್ರೊಸೀಜರ್ ಆ್ಯಕ್ಚುಲಿ. ಇದು ಇಟ್ಸ್ ಅ ಲೈಫ್ ಸೇವಿಂಗ್ ಪ್ರೊಸೀಜರ್ ಅಂತ. ಈಗ ಪೇಷಂಟ್ಸ್ ಹೂ ಹ್ಯಾವ್ ಹ್ಯಾಡ್ ಟ್ರಾಮಾ, ಅಥವಾ ಅವರಿಗೆ ಯಾವುದೇ ಕಾರಣಕ್ಕೆ ಎದೆಗೂಡಿನ ಒಳಗಡೆ ಗಾಳಿ ತುಂಬಿದೆ, ಅಥವಾ ನೀರು ತುಂಬಿದೆ, ಅಥವಾ ರಕ್ತ ತುಂಬಿದೆ, ಅಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಅಂಡರ್ ಲೋಕಲ್ ಅನಸ್ತೇಷಿಯಾ ನಾವು ಒಂದು ಟ್ಯೂಬನ್ನು ಪಾಸ್ ಮಾಡ್ತೇವೆ ಚೆಸ್ಟ್ ಒಳಗಡೆಗೆ. ಆ ಚೆಸ್ಟ್ ಒಳಗೆ ಟ್ಯೂಬ್ ಪಾಸ್ ಮಾಡಿದ ಮೇಲೆ ಒಳಗಡೆ ಇದ್ದಿದ್ದ ಕೀವಾಗಲಿ, ನೀರಾಗಲಿ ಅಥವಾ ರಕ್ತವಾಗಲಿ ತೆಗೆದ್ರೆ ಒಳಗಡೆ ಇದ್ದಿದ್ದು ಒತ್ತಡ ಕಡಿಮೆ ಆಗಿ ಅದರಿಂದ ಪೇಷಂಟಿಗೆ ರಿಲೀಫ್ ಸಿಗ್ತದೆ. ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಆ್ಯಂಡ್ ದ ಮೋಸ್ಟ್ ಕಾಮನ್ ಪ್ರೊಸೀಜರ್ ದ್ಯಾಟ್ ವಿ ಪರ್ಫಾರ್ಮ್ ಎವ್ರಿ ಡೇ. ಇದು ಬಿಟ್ಟು ಬೇರೆ ಮೇಜರ್ ಸರ್ಜರೀಸ್ ಅಂದರೆ ಸರ್ಜರೀಸ್ ಇನ್ವಾಲ್ವಿಂಗ್ ದ ರಿಬ್ಸ್, ಪಕ್ಕೆಲುಬು. ಸೊ ಪಕ್ಕೆಲುಬಲ್ಲಿ ಕೆಲವು ಸಲ ಪೇಷಂಟ್ಸ್ಗೆ ಟ್ರಾಮಾ ಆಗುತ್ತೆ, ಅಂದರೆ ಅಪಘಾತ ಆಗುತ್ತೆ, ಅದು ರಿಬ್ ಫ್ರ್ಯಾಕ್ಚರ್ಸ್ ತುಂಬ ಜಾಸ್ತಿ ಇದ್ದರೆ ಅಂಥ ಸಂದರ್ಭದಲ್ಲಿ ಆಪರೇಷನ್ ಮಾಡಬೇಕಾಗಿ ಬರಬಹುದು. ಅಥವಾ ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಲಂಗ್ಸ್. ಸೊ ಲಂಗ್ಸಲ್ಲಿ ಕೆಲವು ಸಲ ಪೇಷಂಟ್ಸ್ಗೆ ಕ್ಯಾನ್ಸರ್ ಇರಬಹುದು, ಅದು ಗಡ್ಡೆ ಇರಬಹುದು. ಅಂಥ ಸಂದರ್ಭದಲ್ಲಿ ಇದು ಆಪರೇಷನ್ ಮಾಡಬಹುದು, ಮಾಡಿ ಕ್ಯೂರ್ ಮಾಡಬಹುದು ಅಂತ ಇದ್ದರೆ ಅಂಥ ಸಂದರ್ಭದಲ್ಲಿ ಲಂಗ್ಸ್ ಆಪರೇಷನ್ ಮಾಡಬಹುದು. ಪ್ಲೂರಲ್ ಸ್ಪೇಸ್ ಅಥವಾ ಪ್ಲೂರಾ, ಈ ಪ್ಲೂರಾ ಅಂದರೆ ಲಂಗ್ಸ್ ಮತ್ತು ಎದೆಗೂಡಿಗೆ ಒಂದು ಪೊರೆ ಇರುತ್ತೆ, ಅದಕ್ಕೆ ಪ್ಲೂರಾ ಅಂತೀವಿ. ಇದರ ಮೇಲೆ ಇದಕ್ಕೂ TB ಕಾಯಿಲೆ ಬರಬಹುದು, ಅಥವಾ ಇನ್ಫೆಕ್ಷನ್ ಆಗಬಹುದು, ಅಥವಾ ಕ್ಯಾನ್ಸರ್ ಬರಬಹುದು. ಸೊ ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಸ್ಕೋಪ್ ಹಾಕಿ ಅದನ್ನು ಬಯಾಪ್ಸಿ ಮಾಡ್ತೀವಿ, ಅಥವಾ ಅದನ್ನು ಡಯಾಗ್ನೋಸಿಸ್ ಆದಮೇಲೆ ಅದನ್ನು ಕಟ್ ಮಾಡಿ ತೆಗಿತೀವಿ. ಇದು ಇನ್ನೊಂದು ಸರ್ಜರಿ ರೀತಿ. ಇನ್ನೊಂದು ಮತ್ತೆಂತ ಹೇಳಿದ್ರೆ ನಾವು ಅನ್ನನಾಳ ಸರ್ಜರಿ ಅಂತ. ಅನ್ನನಾಳ ಪ್ರಾಬ್ಲಮ್ಸಲ್ಲಿ ಪೇಷಂಟ್ಸಿಗೆ ಗರ್ಡ್ ಇರ್ಬೋದು. ಅಂದರೆ ಗರ್ಡ್ ಅಂತ ಹೇಳಿದ್ರೆ ಆ್ಯಸಿಡಿಟಿ ತುಂಬ ಜಾಸ್ತಿಯಾಗಿ ಅವರಿಗೆ ಹುಳಿ ತೇಗೆಲ್ಲ ಬರುತ್ತೆ. ಅಂಥ ಸಂದರ್ಭದಲ್ಲಿ ಔಷಧಿಯಲ್ಲಿ ಇದು ಟ್ರೀಟ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದರೆ, ಇಂಡಿಕೇಶನ್ ಇದ್ದರೆ ಅಂಥ ಸಂದರ್ಭದಲ್ಲಿ ನಾವು ಸರ್ಜರಿ ಮಾಡ್ಬೋದು. ಮತ್ತೊಂದು ಅಂತ ಹೇಳಿದ್ರೆ ಟ್ಯೂಮರ್ಸ್ ಆಫ್ ದ ಮೀಡಿಯಾಸ್ಟೈನಮ್. ಈಗ ಮೀಡಿಯಾಸ್ಟೈನಮಲ್ಲಿ ಎದುರುಗಡೆ ಅಥವಾ ಹಿಂದುಗಡೆ ಟ್ಯೂಮರ್ಸ್ ಬರಬಹುದು. ಅಂಥ ಟ್ಯೂಮರ್ಸ್ ಅವರ ಗಡ್ಡೆಗಳನ್ನು ಆಪರೇಷನ್ ಮಾಡಿ ಸ್ಪ್ರೆಡ್ ಆಗಿಲ್ಲ, ಆಪರೇಷನ್ ಮಾಡಿ ಕ್ಯೂರ್ ಮಾಡುವ ಚಾನ್ಸ್ ಇದೆ ಅಂತ ಹೇಳಿದ್ರೆ ನಾವು ಆಪರೇಷನ್ ಮಾಡಿ ಕ್ಯೂರ್ ಮಾಡ್ಬೋದು. ಎಸ್ ಡಾಕ್ಟ್ರೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೇಳೋದಕ್ಕಿದೆ ಡಾಕ್ಟರ್. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಆರೋಗ್ಯವಾಣಿ, ಇದು ಆರೋಗ್ಯದ ಮಾತು, ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ರಿ ನೀವು, ಈ ಒಂದು ಹೇಳ್ತಾ ಇರಬೇಕಾದ್ರೆ ಒಂದು ವಿಷಯ ಬಂತು, ಟ್ರಾಮಾ ಅನ್ನುವಂಥದ್ದು. ಸೊ ಶಸ್ತ್ರಚಿಕಿತ್ಸೆಗೂ ಇದಕ್ಕೆ ಏನು ಅನ್ನುವಂಥದ್ದು ಸಂಬಂಧ? ಓಕೆ, ನಾವೇನು ನೋಡ್ಕೋಬೇಕಾಗಿದೆ ಅಂತ ಹೇಳಿದ್ರೆ, ಈಗ ಟ್ರಾಮಾ ಅಂತ ಹೇಳಿದ್ರೆ ಇಟ್ ಇನ್ವಾಲ್ವ್ಸ್ large area. Trauma andre it could be motor vehicle accident, it could be sports related injuries, it could be
ಇಂಜುರೀಸ್ ರಿಲೇಟೆಡ್ ಟು ಅ ಫೈಟ್, ಅಂದರೆ ಯಾರಾದರೂ ಪೆಟ್ಟುಗುಟ್ಟಾಗಿ ಅವರಿಗೇನು, ಸೊ ಇದೆಲ್ಲ ಟ್ರಾಮಾದಲ್ಲಿ ಬರುತ್ತೆ. ಸೊ ಟ್ರಾಮಾ ಈಗ ಇಟ್ಸ್ ಅ ಮಲ್ಟಿ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಪ್ರೋಗ್ರಾಮ್. ಬರೀ ಒಂದು ವೈದ್ಯನಿಂದಾಗಿ ಟ್ರೀಟ್ಮೆಂಟ್ ಮಾಡಲ್ಪಟ್ಟದ್ದು ಕಷ್ಟ. ಸೊ ಟ್ರಾಮಾ ಬಂದಾಗ ಥೊರಾಸಿಕ್ ಸರ್ಜನ್ ಈಸ್ ಪಾರ್ಟ್ ಆಫ್ ಅ ಟ್ರಾಮಾ ಟೀಮ್. ಸೊ ಟ್ರಾಮಾ ಟೀಮಲ್ಲಿ ಒಬ್ಬ ಥೊರಾಸಿಕ್ ಸರ್ಜನ್, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಒಬ್ಬರು ಅನೆಸ್ಥೆಟಿಸ್ಟ್, ಒಬ್ಬರು ICU ಇಂಟೆನ್ಸಿವಿಸ್ಟ್, ಇವರೆಲ್ಲರೂ ಬರ್ತಾರೆ. ಬೇಕಾದಾಗ ಬೇರೆ ಡಿಪಾರ್ಟ್ಮೆಂಟಲ್ಲಿ ಅಥವಾ ಬೇರೆ ಸ್ಪೆಷಲಿಸ್ಟನ್ನು ಕೂಡ ನಾವು ಇನ್ವಾಲ್ವ್ ಮಾಡ್ಕೋಬೇಕಾಗತ್ತೆ. ಸೊ ಟ್ರಾಮಾ ಸರ್ಜನ್ ಈಸ್ ಇಂಟೆಗ್ರಲ್ ಟು ದ ಫಂಕ್ಷನಿಂಗ್ ಆಫ್ ಅ ಥೊರಾಸಿಕ್ ಸರ್ಜನ್ ಈಸ್ ಇಂಟೆಗ್ರಲ್ ಟು ದ ಫಂಕ್ಷನಿಂಗ್ ಆಫ್ ಅ ಟ್ರಾಮಾ ಯೂನಿಟ್. ಸೊ ಇನ್ನು ಅಪಘಾತ ಆದಂತಹ ಸಂದರ್ಭದಲ್ಲಿ ಪೆಟ್ಟಾಗುತ್ತೆ, ಸೊ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅನ್ನೋದು? ಸೊ ಟ್ರಾಮಾದಲ್ಲಿ ಫಸ್ಟ್ ಆಫ್ ಆಲ್ ಪೇಷಂಟಿಗೆ ಏನಾಗಿದೆ ಅಂತ, ಥೊರಾಸಿಕ್ ಸಂಬಂಧಪಟ್ಟ ಪ್ರಾಬ್ಲಮ್ ಏನಿದೆ ಅಂತ, ಅವರಿಗೆ ಪಕ್ಕೆಲುಬಲ್ಲಿ ಫ್ರ್ಯಾಕ್ಚರ್ ಇರಬಹುದು, ರಿಪ್ ಫ್ರ್ಯಾಕ್ಚರ್ಸ್. ಈ ರಿಪ್ ಫ್ರ್ಯಾಕ್ಚರಿಂದಾಗಿ ಪ್ಲೂರಾ, ನಾ ಏನು ಹೇಳಿದೆ, ಲಂಗ್ಸು ಹೊರಗಡೆ ಅಥವಾ ಪಕ್ಕೆಲುಬು ಒಳಗಡೆ, ಈ ಮಧ್ಯದಲ್ಲಿ ಪ್ಲೂರಾ ಅಂತ ಒಂದು ಸ್ಪೇಸ್ ಇರುತ್ತೆ, ಪ್ಲೂರಲ್ ಸ್ಪೇಸ್, ಒಂದು ಚಿಕ್ಕ ಜಾಗ, ಅದರಲ್ಲಿ ನೀರು ತುಂಬ್ಕೋಬಹುದು. ಲಂಗ್ಸಿಗೆ ಪೆಟ್ಟಾಗಿ ಅದರಿಂದ ಗಾಳಿ ಹೊರಬಂದು ಗಾಳಿ ತುಂಬ್ಕೋಬೋದು, ನ್ಯೂಮೋಥೊರಾಕ್ಸ್ ಅಂತ ಹೇಳ್ತೀವಿ. ಅಥವಾ ಪಕ್ಕೆಲುಬು ಫ್ರ್ಯಾಕ್ಚರ್ ಆಗಿ ಅಲ್ಲಿಂದ ರಕ್ತಸ್ರಾವ ಆಗಿ ರಕ್ತ ತುಂಬ್ಕೋಬೋದು, ಹೀಮೋಥೊರಾಕ್ಸ್ ಅಂತ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ಫಸ್ಟ್ ಥಿಂಗ್ ದ್ಯಾಟ್ ವಿ ಡೂ ಇಸ್ ವಿ ಪಾಸ್ ಅನ್ ICD. ನಾನು ಈಗಾಗಲೇ ಹೇಳಿದ ಹಾಗೆ ನಾವೊಂದು ಟ್ಯೂಬ್ ಹಾಕ್ತೇವೆ, ಎದೆಗೂಡಿನ ಒಳಗಡೆ ಪ್ರೆಷರ್ ಕಡಿಮೆ ಮಾಡಿಬಿಡ್ತೇವೆ. ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್. ಅದು ಆದಮೇಲೆ ಬಾಕಿ ಪೇಷಂಟಿಗೆ ಏನು ಪ್ರಾಬ್ಲಮ್ ಇದೆ, ಅವರಿಗೆ ಇಂಜುರೀಸ್ ಜಾಸ್ತಿ ಇದ್ದರೆ ಬೇಕಿದೆ CT ಸ್ಕ್ಯಾನ್ ಮಾಡಬೇಕಾಗಬಹುದು. CT ಸ್ಕ್ಯಾನ್ ಮಾಡಿ ಲಂಗ್ಸಿಗೆ ಇಂಜುರಿ ಇದೆಯಾ ಅಥವಾ ಈಸೋಫಿಗಸ್ಗೆ ಇಂಜುರಿ ಇದೆಯಾ, ಟ್ರೆಕಿಯಾಗಿ ಇಂಜುರಿ ಇದೆಯಾ, ಇದೆಲ್ಲ ನೋಡಿ ಬೇಕಾದ ಹಾಗೆ ಮುಂದಿನ ಟ್ರೀಟ್ಮೆಂಟ್ ನಾವು ನಡೆಸ್ಕೊಡ್ತೀರಿ. ಎಸ್, ಇನ್ನೊಂದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಥೊರಾಸಿಕ್ ಸರ್ಜರಿಗೆ ಸಂಬಂಧಪಟ್ಟಂತೆ ವ್ಯಾಟ್ಸ್ ಅಂದರೆ ಏನು ಅನ್ನುವಂಥದ್ದು? ಹೌದು. ಸೊ ನಾನು ಈಗಾಗಲೇ ಹೇಳಿದಾಗ ಒಂದು ಸಲ ನಾವು ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಯೂಸ್ ಮಾಡ್ತೇವೆ ಅಂತ, ಹೌದಾ? ಸೊ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕಲ್ಲಿ ನಮಗೆ ಇಷ್ಟರವರೆಗೆ ಗೊತ್ತಿರುವಂಥದ್ದು ಜನರಲ್ ಪಬ್ಲಿಕ್ಕಿಗೆ ಏನಂತಂದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ಕೇಳಿರ್ತೀರ ನೀವು. ಕೀ ಹೋಲ್ ಸರ್ಜರಿ ಆಫ್ ದ ಆಬ್ಡಮೆನ್, ಹೊಟ್ಟೆಯಲ್ಲಿ ನಾವು ಕೀ ಹೋಲ್ ಸರ್ಜರಿ ಮಾಡಿ ಪಿತ್ತಕೋಶದಲ್ಲಿ ಕಲ್ಲು ತೆಗೆಯೋದು, ಅಪೆಂಡಿಕ್ಸ್ ಆಪರೇಷನ್ ಮಾಡೋದು ಕೀ ಹೋಲ್ ಸರ್ಜರಿಯಿಂದ ಕ್ಯಾಮ್ರಾದಲ್ಲಿ ನೋಡಿಬಿಟ್ಟು. ಅದೇ ರೀತಿ ಎದೆಗೂಡಿನಲ್ಲಿ ನಾವು ಕೀ ಹೋಲ್ ಸರ್ಜರಿ ಮಾಡಬಹುದು. ಅಂದರೆ ಇಷ್ಟರವರೆಗೆ ನಾವು ಎದೆ ಬಗೆದು ಮಾಡ್ತಾ ಇದ್ವಿ ಆಪರೇಷನ್. ಇದರಿಂದ ಪೇಷಂಟ್ಸಿಗೆ ತುಂಬ ನೋವು ಅನುಭವಿಸಬೇಕಾಗ್ಬರ್ತದೆ. ಅವರು 1 ವಾರ 10 ದಿವಸ ತುಂಬ ಅನಾಲ್ಜೆಸಿಕ್ಸ್ ಅಂದರೆ ಪೇನ್ ಕಿಲ್ಲರ್ಸ್ ತಗೋಬೇಕಾಗ್ತದೆ. ಅವ್ರಿಗೆ ಸರಿಯಾಗಿ ಶ್ವಾಸ ತಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಇಲ್ಲಿ ಸ್ಟಿಚಸ್ ಇರುತ್ತೆ, ಗಾಯ ದೊಡ್ಡದಿರುತ್ತೆ, ನೋವು ತುಂಬ ಇರುತ್ತೆ. ಈಗ ನಾವು ವ್ಯಾಟ್ಸ್ ಅಂತ ಮಾಡ್ತೀವಿ. ವ್ಯಾಟ್ಸ್ ಅಂತ ಹೇಳಿದರೆ ವಿಡಿಯೋ ಅಸಿಸ್ಟೆಡ್ ಥೊರಾಕೋಸ್ಕೋಪಿಕ್ ಸರ್ಜರಿ ಅಥವಾ ವಿಡಿಯೋ ಅಸಿಸ್ಟೆಡ್ ಥೊರಾಸಿಕ್ ಸರ್ಜರಿ, ಈ ಎರಡೂ ಟರ್ಮ್ಸನ್ನು ಯೂಸ್ ಮಾಡ್ತೇವೆ. ಇದರಲ್ಲಿ ಏನಂತಪ್ಪ ಅಂತ ಹೇಳಿದ್ರೆ, ನಾವು ಕ್ಯಾಮ್ರಾ ಮೂಲಕ ಟಿವಿಯಲ್ಲಿ ನೋಡಿ ಒಳಗಡೆ ಸರ್ಜರಿ ನಡೆಸುವಂಥದ್ದು, ಇದಕ್ಕೆ ವ್ಯಾಟ್ಸ್ ಅಂತ ಹೇಳ್ತೀವಿ. ಎದೆಗೂಡಿನಲ್ಲಿ ಮಾಡಿದರೆ ನಾವು ವ್ಯಾಟ್ಸ್ ಅಂತೀವಿ, ಹೊಟ್ಟೆಯಲ್ಲಿ ಮಾಡಿದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತೀವಿ. ಇದನ್ನು ಯಾಕೆ ಮಾಡಲಾಗುತ್ತೆ ಅಂದರೆ ವ್ಯಾಟ್ಸ್ ಅನ್ನುವಂಥದ್ದನ್ನು ಯಾಕೆ ಮಾಡಲಾಗುತ್ತೆ? ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರ ಅಡ್ವಾಂಟೇಜ್ ಅಂದರೆ ಪೇಷಂಟಿಗೆ ನೋವು ತುಂಬ ಕಡಿಮೆ ಆಗ್ತದೆ. ಯಾಕಂದರೆ ಚಿಕ್ಕ ಚಿಕ್ಕ ರಂಧ್ರ ಮಾಡಿ ನಾವು 2-3 ರಂಧ್ರದಿಂದ ಕ್ಯಾಮ್ರಾ ಇನ್ಸ್ಟ್ರೂಮೆಂಟ್ ಎಲ್ಲ ಹಾಕಿ ನಾವು ಒಳಗಡೆ ಸರ್ಜರಿ ನಡೆಸ್ತೇವೆ. ಸೊ ಇದರಿಂದ ಪೇಷಂಟಿಗೆ ಗಾಯ ಚಿಕ್ಕದಿರ್ತದೆ. ಸೊ ಅವರು ಆಪ್ರೇಷನ್ ಥಿಯೇಟ್ರಿಂದ ನಾವು ICU ಅಥವಾ ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ಅಲ್ಲಿಂದ ನಡೆಯುವ ಅವರಿಗೆ ಇದು ಫಾಸ್ಟ್ ಆಗ್ತದೆ. ದೇ ಕ್ಯಾನ್ ವಾಕ್ ಫಾಸ್ಟರ್. ಈಗ ಒಂದು ದೊಡ್ಡ ಸರ್ಜರಿ ಆದಮೇಲೆ ನಾರ್ಮಲಿ ನಾವು 4-5 ದಿವಸ ಬೆಡ್ ರಿಡನ್ ಆಗಿರ್ತೇವೆ, ಏಳಲಿಕ್ಕಾಗೋದಿಲ್ಲ, ನೋವು ಇರ್ತದೆ, ಮಸಲ್ಸ್ ಎಲ್ಲ ಗಟ್ಟಿಯಾಗಿರ್ತದೆ. ಬಟ್ ಈ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ಕಿಂದ ವ್ಯಾಟ್ಸ್ ಮಾಡಿದರೆ ಅವರು ನೆಕ್ಸ್ಟ್ ಡೇನೇ ನಡೀತಾರೆ. ಎಷ್ಟೇ ದೊಡ್ಡ ಸರ್ಜರಿ ಆದರೂ ನೆಕ್ಸ್ಟ್ ಡೇ ಹಿ ವಿಲ್ ಬಿ ಫಿಟ್ ಟು ವಾಕ್. ಆಮೇಲೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಕೂಡ ಫಾಸ್ಟ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಚಿಕ್ಕ ಗಾಯ, ನೋವು ಕಡಿಮೆ ಇರ್ತದೆ, ಬೇಗ ರಿಕವರ್ ಆಗ್ತಾರೆ.
ಸೊ ಡಿಸ್ಚಾರ್ಜ್ ಬೇಗ ಆಗ್ತಾರೆ. ಸೊ ಅದಕ್ಕೋಸ್ಕರ ನಾವು ಈಗ ಆದಷ್ಟು ಸರ್ಜರೀಸನ್ನು ವ್ಯಾಟ್ಸಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದರಿಂದ ತುಂಬ ಉಪಯುಕ್ತ ಅನ್ನುವಂಥ ಪೇಷಂಟ್ಸ್ಗೆ ಉಪಯೋಗ ಆಗ್ತದೆ. ಚಿಕ್ಕ ಗಾಯ ಇದ್ದರಿಂದ ನೋವು ಕಡಿಮೆ ಆಗ್ತದೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಯೂಸ್ ಆಫ್ ವ್ಯಾಟ್ಸ್. ಎಸ್ ಡಾಕ್ಟ್ರೆ, ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ತೇವೆ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಆರೋಗ್ಯವಾಣಿ, ಇದು ಆರೋಗ್ಯದ ಮಾತು, ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ಸರ್ಜರಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಈ ಒಂದು ಸರ್ಜರಿಯನ್ನು ಯಾವೆಲ್ಲ ವಯಸ್ಸಿನವರಿಗೆ ಮಾಡಲಾಗುತ್ತೆ ಅನ್ನುವಂಥದ್ದು ಡಾಕ್ಟರ್? ವಯಸ್ಸು ಹಾಗೇನು ನಿಗದಿತವಾಗಿಲ್ಲ. ಯಾವುದೇ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಯಾರಿಗೆ ಕಾಯಿಲೆ ಇದೆ, ಯಾರಿಗೆ ಇಂಡಿಕೇಶನ್ ಇದೆ, ಅವರಿಗೆ ಸರ್ಜರಿ ಮಾಡಬಹುದು. ಎಸ್ ಡಾಕ್ಟರ್, ಈಗಾಗಲೇ ಹೇಳಿದ್ರಿ ಯಾವೆಲ್ಲ ವಯಸ್ಸಿನವರಿಗೆ ಈ ಒಂದು ಸರ್ಜರಿಯನ್ನು ಮಾಡಲಾಗುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಎಲ್ಲಿ ಮಾಡಲಾಗುತ್ತೆ ಅನ್ನುವಂಥದ್ದು, ಎಲ್ಲೆಲ್ಲ ಮಾಡ್ಬೋದು, ಯಾವೆಲ್ಲ ಹಾಸ್ಪಿಟಲಲ್ಲಿ ಮಾಡ್ಬೋದು ಅನ್ನುವಂಥದ್ದು? ಹಾಂ, ಬೇಸಿಕಲಿ ಅಂದರೆ ಥೊರಾಸಿಕ್ ಸರ್ಜರಿ ಈಸ್ ಅ ಸೂಪರ್ ಸ್ಪೆಷಾಲಿಟಿ ವರ್ಕ್. ಇದನ್ನು ನಾವು ಚಿಕ್ಕ ಚಿಕ್ಕ ಹಾಸ್ಪಿಟ್ಲಲ್ಲಿ ಅಥವಾ ನರ್ಸಿಂಗ್ ಹೋಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ವೆಲ್ ಎಕ್ವಿಪ್ಡ್ ದೊಡ್ಡ ಹಾಸ್ಪಿಟಲ್ ಬೇಕಾಗ್ತದೆ, ವಿತ್ ದ ವೆಲ್ ಎಕ್ವಿಪ್ಡ್ ವಾರ್ಡ್, with trained sisters or trained nurses, with the good operation theatre, again with trained nurses, and very important, ಆಪರೇಷನ್ ಆದಮೇಲೆ ಪೋಸ್ಟ್ ಆಪರೇಟಿವ್ ಕೇರ್ಗಂತ ನಮಗೆ ಒಳ್ಳೆ ICU ಬ್ಯಾಕಪ್ ಬೇಕು. ಅಂದರೆ ಇಂಟೆನ್ಸಿವ್ ಕೇರ್ ಬ್ಯಾಕಪ್ ತುಂಬ ಒಳ್ಳೇದು ಬೇಕಾಗ್ತದೆ. ಅದ್ರ ಜೊತೆಗೆ ಒಳ್ಳೆ ಇಂಟೆನ್ಸಿವಿಸ್ಟ್ ಬೇಕಾಗ್ತಾರೆ. ಸೊ ಇದೆಲ್ಲ ಇರುವಂಥ ಜಾಗೆ ಟೆರ್ಷರಿ ಕೇರ್ ಸೆಂಟರಲ್ಲಿ, ದೊಡ್ಡ ಹಾಸ್ಪಿಟ್ಲಲ್ಲಿ ಈ ಆಪರೇಷನ್ ನಡೆಸ್ಬೋದು. ಎಸ್, ಈಗ ಒಂದು PUC ಕಲಿತಾ ಇದ್ದಂತಹ ಸ್ಟೂಡೆಂಟ್ಸ್ಗೆ ಈ ಒಂದು ಸರ್ಜರಿ ಅಗತ್ಯ ಅಂತ ಅನ್ನಿಸ್ಬೋದು. ಸೊ ಅವರಿಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ಅಂದರೆ ಅವರಿಗೆ ಮುಂದೆ ಹೋಗಿ ಎಲ್ಲಿಯಾದರೂ ಥೊರಾಸಿಕ್ ಸರ್ಜನ್ಸ್ ಅಥವಾ ಸೂಪರ್ ಸ್ಪೆಷಾಲಿಟಿ ಮಾಡಬೇಕು ಅಂತ ಇದ್ದರೆ ಅಂಥವರಿಗೆ ನಿಮಗೊಂದು ಮೆಸೇಜ್ ಕೊಡಬೇಕಾಗಿದ್ದರೆ, ಥೊರಾಸಿಕ್ ಸರ್ಜನ್ ಅಥವಾ ಸೂಪರ್ ಸ್ಪೆಷಲಿಸ್ಟ್ ಆಗೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಇಟ್ ಹ್ಯಾಸ್ ಅ ಲಾಂಗ್ ರೋಡ್. ಫಸ್ಟಿಗೆ ನೀವು PUC ಮುಗಿಸಿದ ಮೇಲೆ MBBS ಮಾಡಬೇಕು. MBBS ಆದಮೇಲೆ ಯು ಹ್ಯಾವ್ ಟು ಡಿಸೈಡ್ ವೆದರ್ ಯು ಹ್ಯಾವ್ ಟು ಬಿಕಮ್ ಅ ಸರ್ಜನ್ ಆರ್ ಅ ಫಿಸಿಷಿಯನ್. ಸೊ ಸರ್ಜರಿ ಮಾಡಬೇಕು ಅಂತ ಇದ್ದರೆ ನಿಮಗೆ ಮುಂದೆ ಹೋಗಿ ಸರ್ಜರಿ ಮಾಡಿ ಪೇಷಂಟ್ಸನ್ನು ಟ್ರೀಟ್ ಮಾಡಬೇಕು ಅಂತ ಹೇಳಿದರೆ ಫಸ್ಟಿಗೆ ಮಾಸ್ಟರ್ ಆಫ್ ಸರ್ಜರಿ ಅಥವಾ MS ಮಾಡಬೇಕಾಗತ್ತೆ. MS ಮಾಡಿದ ಮೇಲೆ ಸೂಪರ್ ಸ್ಪೆಷಾಲಿಟಿ ಕೋರ್ಸಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ಮುಂಚೆ CET ಇತ್ತು, ಈಗ NEET ಅಂತ ಇದೆ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಆಲ್ ಇಂಡಿಯಾ ಲೆವೆಲಲ್ಲಿ ಅದನ್ನು ಪಾಸ್ ಮಾಡಿ ಆಮೇಲೆ ಅವರಿಗೆ ಬೇಕಾದಂಥ ಕಾಲೇಜ್ ಆಯ್ಕೆ ಮಾಡ್ಕೋಬಹುದು. ಎಸ್, ಇನ್ನು ಈ ಒಂದು ಥೊರಾಸಿಕ್ ಸರ್ಜರಿಗೆ ಸಂಬಂಧಪಟ್ಟಂತೆ ಕಣಚೂರು ಹಾಸ್ಪಿಟಲ್ನಲ್ಲಿ ಯಾವ ರೀತಿಯ ಫೆಸಿಲಿಟಿ ಇದೆ ಅನ್ನುವಂಥದ್ದು ಡಾಕ್ಟರ್? ನಾ ಹೇಳಿದಾಗೆ ಥೊರಾಸಿಕ್ ಸರ್ಜರಿ ಕೆನಾಟ್ ಬಿ ಡನ್ ಇನ್ ಅ ಸ್ಮಾಲ್ ಹಾಸ್ಪಿಟಲ್. ಸೊ ಇಟ್ಸ್ ನಾನು ಕೆಲಸ ಮಾಡ್ತಿರುವ ಈಗ ಹಾಸ್ಪಿಟಲ್ ಕಣಚೂರು ಹಾಸ್ಪಿಟ್ಲಲ್ಲಿ ಎಲ್ಲ ವಿಧದ ಸೆಟಪ್ ಇದೆ. ಅಂದರೆ there are well trained sisters with good wards, there is a well equipped operation theatre, there are good anesthetists, so that I can operate my patients without any problem. ಅವರು anesthesia ಚೆನ್ನಾಗಿ ಕೊಡ್ತಾರೆ. And ಆಪರೇಷನ್ ಆದಮೇಲೆ I can shift the patient to a post operative ICU. ಸೊ ಈ ಎಲ್ಲ ಫೆಸಿಲಿಟೀಸು ಕಣಚೂರು ಹಾಸ್ಪಿಟ್ಲಲ್ಲಿ ನಂಗೆ ದೊರಕ್ತಾ ಇದೆ. ಸೊ ಕಣಚೂರು ಹಾಸ್ಪಿಟ್ಲಲ್ಲಿ ಆಪರೇಷನ್ಸನ್ನು ಆರಾಮಾಗಿ ಮಾಡ್ಬೋದು. ಎಸ್ ಡಾಕ್ಟ್ರೆ, ಈ ಒಂದು ಸರ್ಜರಿಗೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಜನ ಅಲ್ಲಿ ಸರ್ಜರಿ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು? ಬಹಳ ಜನ ಬರ್ತಾರೆ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ. ಎಸ್ಪೆಷಲಿ ಈಗ ಈ ನಮ್ಮ ಮಾಡರ್ನ್ ಏಜಲ್ಲಿ ಆ್ಯಕ್ಚುಲಿ ನಾವು ನೋಡ್ತಾ ಇರೋದು TB ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ, ಔಷಧಿ ಇದೆ. ಸೊ ಈ TB ಕಾಯಿಲೆಗೆ ಸಂಬಂಧಪಟ್ಟ ಕಾಂಪ್ಲಿಕೇಶನ್ಸಿಂದ ಬರುವಂಥ ಪೇಷಂಟ್ಸ್ ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಆದರೆ ಬೇರೆ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸೀಸಸ್ ಈಗ ನಾವು ತುಂಬ ನೋಡ್ತಾ ಇದ್ದೇವೆ. ಇದರಿಂದ ನಾವು ಕ್ಯಾನ್ಸರ್ ಅಥವಾ COPD
ಇಂಥ ಕೇಸ್ಗಳನ್ನು ನಾವೀಗ ಜಾಸ್ತಿ ನೋಡ್ತಾ ಇದ್ದೇವೆ. ಸೊ ಈ ಕೇಸ್ಗಳ ಕಾಂಪ್ಲಿಕೇಶನ್ಸ್ ಬರುವಂಥ ಪೇಷಂಟ್ಸು ಸರ್ಜರಿಗೆ ಬರ್ತಾರೆ. ಎಸ್, ಈ ಒಂದು ಥೊರಾಸಿಕ್ ಸರ್ಜರಿ ಸಂಬಂಧಪಟ್ಟಂತೆ ಈ ಒಂದು ಸರ್ಜರಿ ಮಾಡದೇ ಇದ್ದರೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡ್ಬೋದು? ಬೇರೆ ಏನಾದರೂ ಚಿಕಿತ್ಸೆ ಇದೆಯಾ, ಮಾರ್ಗಗಳಿವೆಯಾ, ಹೇಗೆ ಅನ್ನುವಂಥದ್ದು? ಕರೆಕ್ಟ್. ಈಗ ನಾವು ಒಂದು ವಿಷಯ ಕರೆಕ್ಟಾಗಿ ಏನು ತಿಳ್ಕೊಬೇಕಾಗಿದೆ ಅಂತ ಹೇಳಿದ್ರೆ, ಪೇಷಂಟ್ಸ್ ಹೂ ಕಮ್ ಫಾರ್ ಸರ್ಜರಿ ದೇ ಹ್ಯಾವ್ ಎಕ್ಸಾಸ್ಟೆಡ್ ದರ್ ಮೀನ್ಸ್ ಆಫ್ ಟ್ರೀಟ್ಮೆಂಟ್ ಬೈ ಮೆಡಿಸಿನ್ಸ್. ಅವರಿಗೆ ಔಷಧಿ ತಗೊಂಡು ಈ ರೋಗ ಗುಣ ಆಗೋದಿಲ್ಲ. ಆಗೋಸ್ಕರನೇ ಅವರು ಸರ್ಜನ್ ಹತ್ರ ಬರೋದು. ಫಸ್ಟ್ ಪೇಷಂಟ್ ಫಿಸಿಷಿಯನ್ ಹತ್ರ ಹೋಗ್ತಾರೆ. ಫಿಸಿಷಿಯನ್ ಅವರನ್ನು ಔಷಧಿ ಕೊಟ್ಟು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಸರ್ಜರಿ ಕಳಿಸ್ತಾರೆ. ಅದು ಒಂದು. ಇನ್ನೊಂದು ಅಂತ ಹೇಳಿದ್ರೆ, ಕೆಲವೊಂದು ಕಾಯಿಲೆಗಳಿದ್ದಾವೆ ಅದಕ್ಕೆ ಔಷಧಿ ಇಲ್ಲ, ಅದಕ್ಕೆ ಸರ್ಜರಿಯಲ್ಲೇ ಟ್ರೀಟ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಎದೆಗೂಡಲ್ಲಿ ಗಾಳಿ ತುಂಬಿರಬೇಕು ಅಥವಾ ಎದೆಗೂಡಲ್ಲಿ ರಕ್ತಸ್ರಾವ ಆಗಿದೆ. ಇದನ್ನು ನಾವು ಔಷಧಿಯಿಂದ ತೆಗಿಲಿಕ್ಕಾಗೋದಿಲ್ಲ, ಅದನ್ನು ಹೊರಗಡೆ ಟ್ಯೂಬ್ ಹಾಕಿನೇ ತೆಗಿಬೇಕು. ಸೊ ಈ ಕೇಸಸ್ಗಳು ನಮಗೆ ಬರ್ತವೆ. ಎಸ್, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ TB ಅಂತಹ ಕಾಯಿಲೆಗಳು ಬಂದಾಗ ಈ ಒಂದು ಸರ್ಜರಿಯನ್ನು ಮಾಡಲಾಗುತ್ತೆ. ಸೊ ಇದು ಸರ್ಜರಿ ಮಾಡಿದ ನಂತರ ಮತ್ತೆ ರಿಪೀಟ್ ಆಗುವಂಥ ಚಾನ್ಸಸ್ ಇದೆಯಾ, ಹೇಗೆ ಅನ್ನೋದು? TB ಕಾಯಿಲೆಗೆ ಅಂತ ನಾವು ಆಪರೇಷನ್ ಮಾಡಲ್ಲ. TB ಕಾಯಿಲೆ ಸಂಬಂಧಪಟ್ಟ ಕಾಂಪ್ಲಿಕೇಶನ್ಸ್ಗೆ ಮಾಡ್ತೇವೆ. ಸೊ TB ಗುಣಪಡಿಸ್ಲಿಕ್ಕೆ ಔಷಧಿನೇ ತಗೋಬೇಕು ಅವರು. ಆದರೆ TB ಸಂಬಂಧಪಟ್ಟ ಕಾಂಪ್ಲಿಕೇಶನ್ಸ್ ಅಂದರೆ ಎದೆಗೂಡಿನಲ್ಲಿ ನೀರು ತುಂಬಿದರೆ, ಅವರ ಲಂಗ್ಸ್ ಕುಸಿದು ಹೋಗಿ ಅದರಲ್ಲಿ ಗಡ್ಡೆ ಬಂದರೆ ಆ ಕುಸಿದೋದ ಪಾರ್ಟನ್ನು ನಾವು ತೆಗಿಬೇಕಾಗತ್ತೆ. ಲಂಗ್ಸಲ್ಲಿ ಹೋಲ್ ಆಗುತ್ತೆ ಕೆಲವು ಸಲ TBಯಿಂದಾಗಿ. ಆ ಹೋಲಲ್ಲಿ ಕೆಲವು ಸಲ ರಕ್ತಸ್ರಾವ ಆಗಬಹುದು. ಇಂಥ ಸಂದರ್ಭದಲ್ಲಿ ನಾವು ಅಷ್ಟು ಪೋರ್ಷನ್ ಆಫ್ ದ ಲಂಗನ್ನು ತೆಗಿಬೇಕಾಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಾವು TB ರಿಲೇಟೆಡ್ ಇದನ್ನು ಸರ್ಜರಿ ಮಾಡ್ತೇವೆ. ಬಟ್ ಅದರಿಂದ TB ಗುಣ ಆಗೋದಿಲ್ಲ. TB ಗುಣ ಆಗಲಿಕ್ಕೆ ಅವರು ಔಷಧಿನೇ ತಗೋಬೇಕಾಗ್ತದೆ. ಸರ್ಜರಿಯಿಂದ TB ಗುಣ ಮಾಡಲಿಕ್ಕೆ ಆಗೋದಿಲ್ಲ. ಎಸ್ ಡಾಕ್ಟರ್, ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಈ ಬಗ್ಗೆ? ನಿಮಗೆ ಯಾವುದೇ ಥರದ ದೈಹಿಕ ಒಂದು ಪ್ರಾಬ್ಲಮ್ಸ್ ಕಂಡು ಬಂದಲ್ಲಿ ಇಂಟರ್ನೆಟ್ ಅಥವಾ ನಮ್ಮ ಅಕ್ಕಪಕ್ಕದವರಿಂದ ನಾವು ಸಜೆಷನ್ಸ್ ತಗೊಳ್ಳದೆ ಫಸ್ಟಿಗೆ ನೀವು ನಿಮ್ಮ ಫ್ಯಾಮಿಲಿ ಫಿಸಿಷಿಯನನ್ನು ಕಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ, ಅದರಲ್ಲಿ ನಿಮಗೆ ಇನ್ನೂ ಇವ್ಯಾಲ್ಯೂಯೇಷನ್ ಬೇಕಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಅವರು ಸ್ಪೆಷಲಿಸ್ಟಿಗೆ ನಿಮ್ಮನ್ನು ರೆಫರ್ ಮಾಡ್ತಾರೆ. ಅಥವಾ ಅವರಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅವರೇ ಟ್ರೀಟ್ ಮಾಡ್ತಾರೆ. ಅದು ಬಿಟ್ಟು ನಾವು ಇಂಟರ್ನೆಟ್ಟಿಗೆ ಹೋಗಿ ಗೂಗಲ್ ಸರ್ಚ್ ಮಾಡಿ ಅದರಿಂದ ವಿಷಯ ಪಡೆದು ನಾವು ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಥೊರಾಸಿಕ್ ಸರ್ಜರಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ವಿ. ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಥೊರಾಸಿಕ್ ಸರ್ಜರಿ ಅಂದರೆ ಏನು, ಇದು ಯಾಕಾಗಿ ಮಾಡಲಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಡಾಕ್ಟರ್ ಮಾಹಿತಿಯನ್ನು ನೀಡಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.